ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಜಾತ್ರೆಡು ಮುಸಲ್ಮಾನ ಬೇರದಕ್ಲೆಗ್ ಬೇರೆಗೂ ಅವಕಾಶ ಕೊರಂದೆ ಕೆಲವರು ಧರ್ಮೋಲಿನ ನಡುಟು ಗಂಡಿ ತೋರೊಂದುಲ್ಲೇರು ಅಶಾಂತಿ ಪಗೆ ಸೃಷ್ಟಿ ಮಲ್ಪೆರೆ ಪಿದಾಡ್ದಿರು ಯುಟಿ ಖಾದರ್. ಗುರುವಾಯಿನ ಕೆರೆಟ್ ಮಾರ್ಚ್ 14 2 ಟನ್ನದಾತ ಮೀನು ಸಯ್ಯರೆ ಕಾಸಾಗಿದ್ದಕ್ಲು ಬುಡುಪುನ ಗಲೀಜು ನೀರೇ ಕಾರಣ ವಿಷಪಾಡ್ದನ ಕುಡ್ಲ ಮೀನುಗಾರಿಕಾ ಕಾಲೇಜ್ ನಡಪಾಯಿನ ಪರೀಕ್ಷೆಡ್ದು ನಿಗಣ್. ಬಪ್ಪ ಬ್ಯಾರಿಗೆ ಶ್ರೀದೇವಿ ಒಲಿದಿನ ಬಪ್ಪನಾಡ ಕ್ಷೇತ್ರಡು ಮುಸ್ಲಿಂ ಬೇರದಕ್ಲಿಗೆ ಬಹಿಷ್ಕಾರ ವಿಚಾರ ನಿಜಕ್ಕುಲ ದೇವಿರ ಮೆಚ್ಚಿನ ಕೆಲಸ ಮಿಥುನ್ ರೈ. ಕುಡ್ಲದ ನವಭಾರತ ಸರ್ಕಲ್ಗೆ ಹೊಸ ಪುದರ್ 32 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜು ಮಲ್ತಿನ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ವೃತ್ತ ಲೋಕಾರ್ಪಣೆ. ವಾರ್ತೆ ಜಾತ್ರೆಡು ಮುಸಲ್ಮಾನ ಬೇರದಕ್ಲಿಗೆ ಅವಕಾಶ ಕೊರಂದೆ ಉಪ್ಪುನ ನಿರ್ಧಾರ ಮಲ್ತದು ಕೆಲವರು ಧರ್ಮೋಲಿನ ನಡುಟು ಗಂಡಿ ತೋಡೊಂದುಲ್ಲೇರು ಅಶಾಂತಿ ಪಗೆ ಸೃಷ್ಟಿ ಮಲ್ಪೆರ ಪಿದಾಡ್ದೇರೆಂದು ವಿಧಾನಸಭೆತ ಕಾಂಗ್ರೆಸ್ ಒತ್ತು ನಾಯಕರು ಯುಟಿ ಖಾದರ್ ಪಂತೇರು. ತುಳುನಾಡದ ದೇವಸ್ಥಾನೊಲೆಡು ನಡಪುನ ಜಾತ್ರೆದ ಪೊರ್ತುಡು ಮುಸಲ್ಮಾನ ಬೇರದಕ್ಲೆಗ್ ಬೇರೆಗೂ ಅವಕಾಶ ಕೊರನ್ನ ವಿಚಾರ ಭಾರಿ ಓದಂಟ ಆಯ್ನಂಚನೆ ಕಾಂಗ್ರೆಸ್ ನಾಯಕರು ಸರ್ಕಾರದ ಮಿತ್ ಜೋರುದ ಏವ್ರ ತೋಜಾದೇರು. ವಿಧಾನಸಭೆತ ಕಾಂಗ್ರೆಸ್ ಒತ್ತು ನಾಯಕರು ಯುಟಿ ಖಾದರ್ ಈ ಬಗೆಟ್ ಅಭಿಪ್ರಾಯ ತಿರಿಪಾದಿತ್ತಿದೆ. ಭಾರತ ದೇಶ ತರಾವರಿ ನಮುನೆಡು ಒಗ್ಗಟ್ಟು ಹೊಂದುಪುನ ದೇಶ ಮುಲ್ಪ ಮಾತಾ ಧರ್ಮದಕ್ಲು ಜತೆ ಬಾಳ್ವೆಡು ಬದುಕೊಂದುಲ್ಲೇರು ಅಂಡ ಕೆಲವೇರು ಧರ್ಮೋಲಿನ ನಡುಟು ಗಂಡಿ ತೋಡೊಂದುಲ್ಲೇರು. ಕರಾವಳಿ ಭಾಗುಡು ಕೆಲವೇರು ಬರೆದು ಪಾಡ್ದು ಬೊಕ ಪಟ್ಟೊಂದು ಅಶಾಂತಿ ಪಗೆ ಸೃಷ್ಟಿ ಮಲ್ಪೆರ ಪಿದಾಡ್ದೇರೆಂದು ಆರು ಏವುರುಡು ಪಾತೆರ್ದಿರು. ಮುಲ್ಕಿ ಸೇರ್ನಂಚ ಕೆಲವು ಕಡೆಟ್ ಬರೆದು ಪಾಡ್ದಿರು ಒಂದು ಹೇಸಿಗೆ ಕಾರ್ಯ ಒಂದಕ್ಕೆ ಹಿಂದೂ ಸೋದರಿಯರು ಬೇರಿಸಾಯ ಕೊರಿಯರ ಬಲ್ಲಿ ಬಿಜೆಪಿ ಸರ್ಕಾರ ಈ ವಿಚಾರ ಮನಿಪ್ಪಂದೆ ಕುಲ್ಲುದು ಉಲಾಯಿ ಖುಷಿ ಪಡೆಯೊಂದುಂಡು ಯುಟಿ ಖಾದರ್ ದೂರಿಯರು. ಮುಸ್ಲಿಂ ಬೇರದಕ್ಲೆಗ್ ಜಾತ್ರೆಲೆಡ್ ಅವಕಾಶ ಕೊರನ್ನ ವಿಚಾರ ಬಗೆಟ್ ತಾನು ಟಿವಿ ತೂತೆ ಈ ಬಗೆಟ್ ಪೊಲೀಸ್ ವರದಿಕೆಂದೆ ಈ ರೀತಿ ಮನಸ್ಸಲಿನ ಪುಡಪ್ಪೆರ ಬಲ್ಲಿ ಒಂದು ದುರಾದೃಷ್ಟ ಮಾತೆರಲಿನ ಒಟ್ಟು ಸೇರವನ ಕೆಲಸ ಮಲ್ಪುವ ಶಾಂತಿ ಎಡ್ಡೆ ವ್ಯವಸ್ಥೆ ಹಾಳಾವನ್ನಂಚ ತೂವನು ಅಂದು ಯುಟಿ ಖಾದರ್ ಪಂತೇರು. ವಿಧಾನಸಭಾ ಕಲಾಪ ಶುರು ಆಯರಾನಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರೇನು ಭೇಟಿಯಾಯಿನ ಖಾದರ್ ಕರಾವಳಿ ಜಿಲ್ಲೆಲೇನ ಈ ವಿಚಾರಲೇನ ಬಗೆಟ್ ಮಾಹಿತಿ ಕೊಡ್ತೀರು. ಉಳ್ಳಾಲ ಕ್ಷೇತ್ರದ ಅಸೈಗೋಳಿಡು ಪಾಡ್ದಿನ ಅಂಬೇಡ್ಕರ್ ಜಯಂತಿದ ಫ್ಲೆಕ್ಸ್ ಬೋರ್ಡ್ನು ಪರಿತುಪಾಡ್ನ ಕೇಸಿಗೆ ಸಂಬಂಧಪಟ್ಟದು ಅಸೈಗೋಳಿದ ಶರಣ್ ಬೊಕ್ಕ ಹರೆಕ್ಕಲದ ಸುಜಿತ್ ಪನ್ಪುನ ಇರುವಿರು ಆರೋಪಿಲಿನ ಕೋಣಾಜೆ ಪೊಲೀಸರು ಪತ್ತದೇರು. ಕೋಣಾಜೆ ಪೊಲೀಸ್ ಸ್ಟೇಷನ್ ಸುತ್ತದ ಅಸೈಗೋಳಿಡು ಪಾಡ್ದಿನ ಅಂಬೇಡ್ಕರ್ ಜಯಂತಿ ಫ್ಲೆಕ್ಸ್ ಬೋರ್ಡ್ನು ಪರಿತುಪಾಡ್ನ ಕೇಸಿಗೆ ಸಂಬಂಧ ಅಸೈಗೋಳಿದ ದಾಮೋದರ ಪನ್ಪನಾರೆ ನಮಗೆ 24 ವರ್ಷದ ಶರಣ್ ಬೊಕ್ಕ ಹರೆಕಲದ ಗೋಪಾಲ್ ಕೃಷ್ಣ ಪನ್ಪನಾರೆ ನಮಗೆ 26 ವರ್ಷದ ಸುಜಿತ್ ಇಂಚ ಇರುವಿರಿನ ಕೋಣಾಜೆ ಪೊಲೀಸರು ಪತ್ತದೇರು. ವೈಯಕ್ತಿಕ ಪಗೆಟ್ ಆರೋಪಿಲು ಇಂಚ ಮಲ್ತದಿருந்து ತನಿಖೆಡ್ದು ಗೊತ್ತಾತಂಡು. ಈ ಆರೋಪಿಲು ಅಸೈಗೋಳಿ ದೊರ್ಮೇಡು ಪಾಡ್ದನ ಪಾಕ ಬ್ಯಾನರ್ಲೇನು ಪರಿತು ಪಾಡ್ದು ಸಂಘಟಕರ್ನ ಇವ್ರಿಗೂ ಕಾರಣ ಆದಿತ್ತಂಡು ಆರೋಪಿಲಿನ ತನಿಖೆ ದುಂಬರಿದಿಂದು. ಕುಡ್ಲ ಕೋಡಿಯಲ್ ಬೈಲ್ದ ನವಭಾರತ ಸರ್ಕಲ್ನ 32 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜು ಮಲ್ತದು ಕನ್ನಡದ ಕಡೀರ್ದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಕ್ಲಿನ ಪುದರ್ಡು ಬುಧವಾರ ರಾತ್ರಿ ಲೋಕಾರ್ಪಣೆ ಮಲ್ತೇರು. ವನಿತಾ ಅಚ್ಯುತ ಪೈ ನೆಂಪುಗಾದು ಅರಣ ಕುಟುಂಬದಕ್ಲು ಗೋವಿಂದ ಪೈಕ್ಲು ನವಭಾರತ ಪೇಪರ್ ಓದನ ಕಂಚಿದ ಮೂರ್ತಿ ತಾಪನೆ ಮಲ್ತದೆ. ಕುಡ್ಲ ಕೊಡಿಯಲ್ ಬೈಲ್ದ ನವಭಾರತ ಸರ್ಕಲ್ ಕಡೀರ್ದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಕ್ಲಿನ ಪುದರ್ಡು ಪೊರ್ಲುಡು ಕಟ್ಟದು ಬುಧವಾರ ಲೋಕಾರ್ಪಣೆ ಆಂಡ್ 32 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜಾಯಿನ ವೃತ್ತನ್ನು ಶಾಸಕರು ವೇದವ್ಯಾಸ ಕಾಮತ್ ಉದಿಪನ ಮಲ್ತೇರು. ಗೋವಿಂದ ಪೈ ವೃತ್ತ ಅನಾವರಣಗೊಳಿಸಿದೆ. ಜೋರಾದ ಚಪ್ಪಾಳೆಯ ಮೂಲಕ ನೆರವೇರಿಸಿಕೊಂಡಿದ್ದಾರೆ. ಕಾರಂಜಿ ಹಾಗೂ ಲೈಟ್ನ ಮುಖಾಂತರ ಜೋರಾದ ಚಪ್ಪಾಳೆ ಮಂಜೇಶ್ವರ. ಇದೀಗ ಮಂಗಳೂರು ನಗರದ ಬಹಳ ಸುಂದರವಾಗಿರುವಂತಹ ವೃತ್ತದ ಕಾಮತ್ ಪಾತಿರ್ದು ಭಾರಿ ಎಡ್ಡೆ ಬೊಕ್ಕ ವಿಶೇಷವಾಯಿನ ಕುಡುಗಿನ ಫುಜ್ಲಾನ ಸಂಸ್ಥೆ ಕುರಿತುಂಡು ದಾನಿಲೇನ ಸಾಯೋಡು ಕಟ್ಟಿನ ಸರ್ಕಲ್ ಕುಡ್ಲದ ಪೊರ್ಲು ಹೆಚ್ಚ ಮಲ್ತದನೆಂದು ಪಂಡೇರು. ಮಂಗಳೂರಿನ ಇನ್ನೂ 10 ವೃತ್ತಗಳು ಈ ರೀತಿ ಮಾಡೋದಿದೆ. ಯಶಸ್ವಿಯಾದ ಲ್ಯಾಂಡ್ ಮಾರ್ಕ್ ಕೊಡೋದಿದೆ. ನಮ್ಮ ಆಡಳಿತದಲ್ಲಿ ಜನರಿಗೆ ಏನನ್ನ ಪರಿವರ್ತನೆ ಮಾಡಿ ನಾವು ತೋರಿಸಿದ್ದೇವೆ ಅಂತೇಳಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಇದು ಎಲ್ಲವನ್ನ ಯಶಸ್ವಿಯಾಗಿ ನಾವು ಕೈ ಜೋಡಿಸಿಕೊಂಡಿದ್ದೇವೆ. ಇದರ ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರಿಂಗ್ ವ್ಯವಸ್ಥೆಗಳು ಬಹಳ ವಿಭಿನ್ನವಾಗಿದೆ.
ಇದರ ಅಡಿಯಲ್ಲಿ ಕೆಳಗಡೆ ಬಾವಿ ಇದೆ. ಆ ಬಾವಿಯಲ್ಲಿ ಉಪಯೋಗಿಸಿಕೊಂಡು ಆ ಬಾವಿಯನ್ನು ಮುಚ್ಚದೆ ಅದರಿಂದ ನೀರನ್ನು ತೆಗೆಯುವಂಥ ಮುಖಾಂತರ ಮಹಾನಗರ ಪಾಲಿಕೆಯ ನೀರಿನ ಜೋಡಣೆ ಕೂಡ ಮಾಡಿಸ್ತಾ ಅದನ್ನು ಸಂಪೂರ್ಣ ಪ್ಯೂರಿಫೈ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸುವಂಥ ರೀತಿಯಲ್ಲಿ ಒಂದು ಪ್ಲಾನಿಂಗ್ ಅನ್ನು ಮಾಡಿ ಯಶಸ್ವಿಯಾಗಿ ಇದನ್ನು ಜೋಡಿಸಿಕೊಂಡಿದ್ದೇವೆ. ಹಾಗಾಗಿ ಬಹಳ ವಿನೂತನ ಶೈಲಿಯ ಈ ಒಂದು ಲ್ಯಾಂಡ್ ಮಾರ್ಕ್ ವೃತ್ತವನ್ನು ಇವತ್ತು ಲೋಕಾರ್ಪಣೆ ಆಗಿದೆ. ಅದಕ್ಕಾಗಿ ಕೊನೆಯದಾಗಿ ಸಹಕರಿಸಿದಂಥ ಮಹಾನಗರ ಪಾಲಿಕೆ ಕಮಿಷನರ್ ಇರ್ಬೋದು, ಮೂಡದ ಕಮಿಷನರ್ ಇರ್ಬೋದು, ಅಲ್ಲ ಸ್ಮಾರ್ಟ್ ಸಿಟಿಯ ಕಮಿಷನರ್ ಇರ್ಬೋದು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಸ್ಥಳೀಯ ಶಾಸಕ ನೆಲೆಯಲ್ಲಿ ಅವರು ಕೊಟ್ಟಂತ ಸಹಕಾರಕ್ಕೆ ಸ್ಮರಿಸಲೇಬೇಕಾಗಿದೆ. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತಿರದು ಸೇವಾಂಜಲಿ ಟ್ರಸ್ಟ್ ಬುಕ್ಕ ಫುಜ್ಲಾನ ಸಂಸ್ಥೆಗೆ ಮೆಚ್ಚುಗೆ ತೀರ್ಪಾರು. ಈ ಒಂದು ಸರ್ಕಲ್ ಅನ್ನ, ಈ ವೃತ್ತವನ್ನ ಅಭಿವೃದ್ಧಿಪಡಿಸಲು ಬೇರೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಸಾಕಷ್ಟು ಜನ ನಮ್ಮ ನಗರದ ಮಹನೀಯರುಗಳು ಇದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದರ ಜೊತೆಗೆ ಸೇವಾಂಜಲಿ ಟ್ರಸ್ಟಿನ ಅಧ್ಯಕ್ಷರು, ನಮ್ಮ ಶಾಸಕರು ಕೂಡ ನಗರ ಪಾಲಿಕೆಯಲ್ಲಿ ಇದನ್ನು ಮಂಜೂರಾತಿ ಮಾಡಿ ಕೊಡಬೇಕು, ಈ ವೃತ್ತವನ್ನು ಒಂದು ಮಾದರಿ ವೃತ್ತವನ್ನಾಗಿ ನಾವು ನಗರದ ಜನರಿಗೆ ತೋರಿಸಬೇಕೆನ್ನುವಂಥ ಒಂದು ಅವರಲ್ಲೂ ಕೂಡ ಇಚ್ಛಾಶಕ್ತಿ ಇತ್ತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ರಾಷ್ಟ್ರ ಕವಿ ಗೋವಿಂದ ಪೈ ಅವರ ಕೊಡುಗೆ ಅದನ್ನು ನಾವು ಹೇಳಲಿಕ್ಕಿಲ್ಲ. ಈ ನಾಡಿಗೆ, ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಮಹನೀಯರು. ನಾವು ನಗರದ ಯಾವುದೇ ರಸ್ತೆಗಳಿರ್ಬೋದು ಅಥವಾ ಈ ರೀತಿಯ ವೃತ್ತಗಳಿಗೆ ನಾಮಕರಣ ಮಾಡುವಾಗ ಈ ದೇಶಕ್ಕೆ, ಈ ನಾಡಿಗೆ, ಅದೇ ರೀತಿ ಈ ನಗರಕ್ಕೆ ಕೊಡುಗೆಯನ್ನು ನೀಡಿದಂತಹ ಮಹನೀಯರ ಹೆಸರನ್ನು ನಾವು ಇಡುವಂಥದ್ದು ಒಂದು ವಾಡಿಕೆ. ಆ ಪ್ರಕಾರನೇ ಈ ಹಿಂದೆನೇ ಈ ವೃತ್ತಕ್ಕೆ ರಾಷ್ಟ್ರ ಕವಿ ಗೋವಿಂದ ಪೈ ಅವರ ಹೆಸರು ನಾಮಕರಣ ಆಗಿದೆ. ಫುಜ್ಲಾನ ಗ್ರೂಪ್ ಈ ಸರ್ಕಲ್ನ ಸರ್ಜಿ ಮಲ್ಪುನ ಯೋಜನೆ ಮಲ್ತಿದ್ದು ವನಿತಾ ಅಚ್ಯುತ ಪೈ ನೆಂಪುಗಾದ ಅರೆನ ಜೋಕ್ಲಿನ ಕೊಡುಗೆಯಾದ ಈ ವೃತ್ತ ಕಟ್ಟದನು. ಅಚ್ಯುತ ಪೈ ಕುಟುಂಬದ ಸದಸ್ಯರಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತಿರು. ಸಂಪ್ರದಾಯದ ವಿನ್ಯಾಸ ಐತ ಉಟ್ಟುಗೀತದ ಮಟ್ಟುಡು ಸರ್ಕಲ್ ಸಜ್ಜಾತಲು ಗೋವಿಂದ ಪೈಯರ್ ಕೈಟ್ ನವ ಭಾರತ ಪೇಪರ್ ಓದುನ ರೀತಿಡು ಕಂಚಿದ ಮೂರ್ತಿ ಸ್ಥಾಪನೆ ಮಲ್ತದೆ. ಕಾರಳದ ಶಿಲ್ಪಿ ಕೃಷ್ಣಾಚಾರ್ಯರ್ನ ಕೂಟ ಮೂರ್ತಿದ ಕೆಲಸ ಮಲ್ತದೆ. ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಉಂದಿನ ಮಲ್ಪಾವನ ಬೊಕ್ಕ ತೂವನ್ನ ಜವಾಬ್ದಾರಿ ವಹಿಸಿದಿತ್ತಂಡೆ. ಒತ್ತು ಮೇಯರ್ ಸುಮಂಗಲ ರಾವ್, ಮಾಜಿ ಮೇಯರ್ ದಿವಾಕರ ಪಾಂಡೇಶ್ವರ, ಶಶಿಧರ ಹೆಗ್ಡೆ ಬೊಕ್ಕ ಭಾಸ್ಕರಕ್ಕೆ ಕಾರ್ಯಕ್ರಮ ಇತ್ತೀರು. ಬಪ್ಪಬ್ಯಾರಿಗೆ ಶ್ರೀದೇವಿ ಓರಿದ್ನ ಬಪ್ಪನಾಡ ಕ್ಷೇತ್ರಡು ಮುಸ್ಲಿಂ ಬೇರ್ದಕ್ಲೆಗೆ ಬಹಿಷ್ಕಾರ ವಿಚಾರ ನಿಜಕ್ಲ ದೇವಿರ್ ಮೆಚ್ಚಿನ ಕೆಲಸ ಆತ್. ಶಂಕರಪುರತ ಕ್ರೈಸ್ತಿರು ಬುಲೈನ ಮಲ್ಲಿಗೆನು ಮುಸಲ್ಮಾನಿರು ಮಾರ್ದು ಅವು ಬಪ್ಪನಾಡ್ದಪ್ಪಿಗೆ ಅರ್ಪಣೆ ಆಪುಂಡು ಯುವ ಕಾಂಗ್ರೆಸ್ದ ದುಂಬುದ ಜಿಲ್ಲಾ ಗುರ್ಕಾರ್ಯರು ಮಿಥುನ್ ರೈ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲೆದ ದುಂಬುದ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮಿಥುನ್ ರೈ ಗುರುವಾರ ಸುದ್ದಿಕೂಟುಡು ಪಾತಿರ್ದು. ಬಪ್ಪಬ್ಯಾರಿಗೆ ದೇವಿ ಒಲಿದ್ನ ಬಪ್ಪನಾಡ ಕ್ಷೇತ್ರಡು ಮುಸ್ಲಿಂ ಬೇರ್ದಕ್ಲೆಗೆ ಬಹಿಷ್ಕಾರ ವಿಚಾರ ನಿಜಕ್ಲ ದೇವಿರ್ ಮೆಚ್ಚುನಂಚಿನ ಕೆಲಸ ಆತ್. ಒಡಿಪು ಶಂಕರಪುರದ ಕ್ರೈಸ್ತ ಸಮುದಾಯದ್ದು ಮಲ್ಲಿಗೆ ಕೃಷಿ ನಡೆತಿದ್ದು ಅವೇನು ಮುಸಲ್ಮಾನಿರು ಮಾರ್ದು ಬಪ್ಪನಾಡದಪ್ಪಿಗೆ ಅರ್ಪಣೆ ಮಲ್ಪುಂಡು ಒಂದು ಜಿಲ್ಲೆದ ಸೌಹಾರ್ದತೆ ಕೊಂಡಿ ಆಡ ಇತ್ತೆ ಈ ಪುಣ್ಯದ ಮಣ್ಣಿಡು ಒಂಜಿ ಬ್ಯಾನರ್ ಓದಂಟು ಸೃಷ್ಟಿ ಮಲ್ತದಂಡೆ. ಜಿಲ್ಲಾಡಳಿತ ಈ ಬ್ಯಾನರ್ ದೆಪ್ಪಾದಜಿ ಜಿಲ್ಲಾಡಳಿತದ ಬಗೆಟೇ ಅನುಮಾನ ಮೂಡುಂಡು ಪಂಡದು ಆರ್ಪಂಡೇರು. ಬಿಜೆಪಿ ಓಟುಗಾದು ನೀಚ ರಾಜಕೀಯ ಮಲ್ತೊಂದುಂಡು ಬಡವರ್ಗದ ಜನಕ್ಲಿನ ಬಂಜಿಗೆ ಪೆಟ್ಟುಪಾಡಿನ ಕೆಲಸ ನಡೆತೊಂದುಂಡು. ಅವೇತೋ ಬರವು ಸಂಸ್ಥೆಲೆಡು ದಿನನಿತ್ಯದ ಬೇರೆಲೆಡು ಹಿಂದೂ ಮುಸ್ಲಿಂ ಒಟ್ಟಾದ ಕಲ್ಪುನಾವಡು ಬೇಲೆಡಾವಡು ಒಟ್ಟುಗುಳ್ಳೇರು ಒಂದು ಪ್ರಕೃತಿ ಸೃಷ್ಟಿ ನಿಯಮ ಅಪ್ಪೆನೆ ಮೆಚ್ಚನ್ನ ಪುಂಡು ಪೋಖ್ರೇನ ಈ ಕಾರ್ಯಗೂ ಮುಂಕುದ ಬಲ್ಲು ಪಾಡುಡು ಜಿಲ್ಲಾಡಳಿತ ಸರಿಯಾಯಿನ ಕ್ರಮದ ತೊಂಜಿಂಡ ಜಿಲ್ಲಾಡಳಿತಗೂ ಮುತ್ತು ಆಂದು ಮಿಥುನ್ ರೈ ಪಂಡೇರು. ನಮ್ಮ ಅಂಗಣದ ಒಳಗೆ ನಾವು ಯಾವುದೇ ರೀತಿಯ ಬ್ಯಾನರ್ ಆಗಲಿ ಕಟ್ಔಟ್ ಅನ್ನು ಹಾಕಲಿಲ್ಲ. ಇದು ಯಾರೋ ಕಿಡಿಗೇಡಿಗಳು ಮಾಡಿದಂತಹ ವಿಚಾರ. ಇದಕ್ಕೆ ನಾವು ಸ್ಪಷ್ಟೀಕರಣ ಕೂಡ ಆಡಳಿತ ಸಮಿತಿಯವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೆ ಅನಧಿಕೃತವಾದಂತ ಒಂದು ಬ್ಯಾನರ್ ಅನ್ನು ತೆರವು ಮಾಡಲಿಕ್ಕೆ ಇವತ್ತಿನವರೆಗೆ ಜಿಲ್ಲಾಡಳಿತಕ್ಕೆ ಸಾಧ್ಯವಾಗಲಿಲ್ಲ. ಸಮಿತಿಯವರು ಹೌದು ನಮ್ಗೆ ಸಂಬಂಧಪಟ್ಟ ಬ್ಯಾನರ್ ಅಲ್ಲ ಅಂತೂ ಹೇಳಿದ್ರು ಕೂಡ ಇವತ್ತಿನವರೆಗೆ ಯಾಕೆ ಜಿಲ್ಲಾಡಳಿತನೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೆಂಬ ನಮಗೆ ಸಂಶಯ ಬರ್ತದೆ. ಬೇಕಾದಷ್ಟು ಕಡೆಯಲ್ಲಿ ದೇವಸ್ಥಾನಗಳ ಜಾತ್ರೆ ಉಂಟು, ಉರುಸು ಸಂದರ್ಭ ಉಂಟು,
ಬೇರೆ ಬೇರೆ ಧರ್ಮಗಳಿಗೆ ಸೀಮಿತವಾದಂತಹ ಜಾತ್ರೆಗಳ ಸಂದರ್ಭ. ಈ ದೈವದ ಆರಾಧನೆ ಮಾಡುವಾಗ ದೈವದ ಜಾತ್ರೆ ಸಂದರ್ಭದಲ್ಲಿ ದೈವದ ವಾದ್ಯವನ್ನು ಊದಿಸುವವರು ಕೂಡ ಅದು ಧರ್ಮವನ್ನು ನೋಡಿ ವಾದ್ಯ ಊದಿಸುವವರಲ್ಲ. ಎರ್ಮಾಲಿನ ಸಾಹೇಬರು ಅವರು ಇವತ್ತಿನಿಂದಲ್ಲ 50 ವರ್ಷದಿಂದ ದೈವದ ಮುಂದೆ ವಾದ್ಯವನ್ನು ನುಡಿಸುವವರು ಎರ್ಮಾಲಿನ ಸಾಹೇಬರು. ಬಹುಶಃ ಇದಕ್ಕೆ ಜಾತಿಯ ಬಣ್ಣ ಯಾಕೆ ತರ್ತಿದ್ದೀರ ಎಂಬ ಒಂದು ಯಕ್ಷ ಪ್ರಶ್ನೆ ನಮ್ಮಲ್ಲಿ ಕಾಣ್ತಾ ಉಂಟು. ಈ ಜಾತಿಯ ಬಣ್ಣವನ್ನು ಯಾಕೆ ತರ್ತಿದ್ದಾರೆ? ಇದು ರಾಜಕೀಯಕ್ಕೋಸ್ಕರ ತರ್ತಿದ್ದಾರ? ಇವತ್ತು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮುಂಬರುವ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಬಿಜೆಪಿ ಏನು ಸೋಲ್ತದೆಂಬ ಭಯದಲ್ಲಿ ಇವತ್ತು ಓಟಿಗೋಸ್ಕರ ಇವತ್ತು ಈ ತರದೊಂದು ನೀಚ ರಾಜಕೀಯವನ್ನು ಮಾಡುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣವಾಗಿದೆ. ಇದು ಆಗುವಂತದ್ದು ಸರಿಯಾ? ನಮ್ಮ ಜಿಲ್ಲೆಯಲ್ಲಿ ಇಂತಹದ್ದೊಂದು ಆಗುವುದಂತದ್ದು ಸರಿಯಾ? ಇದು ನಮ್ಮ ಜಿಲ್ಲೆಯಂತೂ ಒಂದು ಪ್ರಯೋಗಶಾಲೆ, ಎಲ್ಲದಕ್ಕೂ ಕೂಡ ಪ್ರಯೋಗಶಾಲೆ. ಇದು ಇನ್ನು ಯಾವ ದಿಕ್ಕಿಗೆ ಹೋಗ್ತದೆ? ಇಂಥ ಪುಂಡಪೋಖರಿಗಳ ಕೆಲಸ ಕಾರ್ಯಕ್ಕೆ ಕೂಡಲೇ ಕಡಿವಾಣವನ್ನು ಹಾಕಬೇಕು. ಕೂಡಲೇ ಇನ್ನು ಬರುವಂತ ಜಾತ್ರೆ ಆಡಳಿತ ಸಮಿತಿ ಉಂಟು, ಆಡಳಿತ ಸಮಿತಿಯವರು ನಿರ್ಧಾರ ತೆಗಲಿ. ಯಾವುದೇ ದೇವಸ್ಥಾನ ಯಾವುದೇ ಜಾತ್ರೆ ಸಂದರ್ಭದಲ್ಲಿ ಆಡಳಿತ ಸಮಿತಿಯವರು ನಿರ್ಧಾರ ತೆಗಲಿ. ಇದು ಯಾರೋ ಒಬ್ಬ ನಿರ್ಧಾರ ತೆಗೆಯುವುದು, ಯಾರೋ ಒಬ್ಬ ಅಪಪ್ರಚಾರ ಸೃಷ್ಟಿಸುವುದು, ಯಾರೋ ಒಬ್ಬ ಗೊಂದಲ ಸೃಷ್ಟಿಸುವುದು, ಯಾರೋ ಅಮಾಯಕರು ಬಲಿಯಾಗುವುದು. ಈ ಜಾತ್ರೆ ಸಂದರ್ಭದಲ್ಲಿ ಅಂಗಡಿ ವ್ಯಾಪಾರ ಮಾಡುವವರು ಯಾರು? ಹೊಟ್ಟೆ ಪಾಲಿಗೆ ಮಾಡುವವರು. ದಿವಸಕ್ಕೆ 2,000 ಬಂಡವಾಳ ಹಾಕಿದ್ರೆ ರಾತ್ರಿ ಮನೆಗೆ ಹೋಗುವಾಗ ಅವ್ರಿಗೆ 2 ಹೊತ್ತಿನ ಊಟ ಸಿಗುವಂತವ್ರು. ಆ 2,000 ಬಂಡವಾಳ ಹಾಕಲಿಲ್ಲದ್ರೆ ಅವರಿಗೆ ರಾತ್ರಿ ಊಟವೂ ಇಲ್ಲ. ಇಂಥವ್ರು ವ್ಯಾಪಾರ ಮಾಡುವವರು ಅಗರ್ಭ ಶ್ರೀಮಂತರು ವ್ಯಾಪಾರ ಮಾಡುವವರಲ್ಲ. ಉದ್ಯೋಗಕ್ಕೆ ಅಭಿವೃದ್ಧಿಗೆ ಇವತ್ತು ಒತ್ತು ಕೊಡುವ ಬದಲಿಗೆ ಗೋವುಗಲಾಟೆಗೆ ಒತ್ತು ಕೊಡುವಂತ ಕೆಲಸ ಕಾರ್ಯ ಇವತ್ತು ಸರ್ಕಾರ ಮಾಡ್ತಿದೆ. ಇದು ನಿಜವಾಗಿಯೂ ಕೂಡ ವಿಷಾದನೀಯವಾದಂತಹ ವಿಚಾರ. ನಾವು ಏನು ಕೋರ್ಟಿನಲ್ಲಿ ವಿಚಾರ ಉಂಟು, ಕೋರ್ಟ್ ಏನು ಆದೇಶ ಕೊಟ್ಟರೆ ಅದಕ್ಕೆ ನಾವು ಬದ್ಧರಾಗಿದ್ದು. ನಾನು ಹೇಳುದಂತದ್ದು ಇದು ಎಲ್ಲ ನಮ್ಮ ನಾಯಕರು ಹೇಳಿದಂತ ವಿಚಾರ. ಇದಕ್ಕೆ ಮತ್ತೆ ಅದಕ್ಕೂ ಹೋಲಿಕೆಯನ್ನು ಮಾಡಬೇಕು. ಯಾಕೆ ಇದಕ್ಕೆ ಮತ್ತೆ ಅದಕ್ಕೆ ಖಂಡಿತ ಹೈಕೋರ್ಟ್ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ. ಏನು ಹೈಕೋರ್ಟ್ ತೀರ್ಪು ಏನು ಬಂದಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೋಮೇಶ್ವರ ಉಚ್ಚಿಲ ಬಟ್ಟಪಾಡಿಡು ಅನಧಿಕೃತ ಗೆಸ್ಟ್ ಹೌಸ್ ಕಾಂಡ್ಲದೈ ನಾಶ ಬೊಕ ಊರ್ದ ಮೀನು ಪತ್ತು ನಕಲಿಗೆ ಆಪುನ ಅನ್ಯಾಯದ ಎದುರು ಹೈಕೋರ್ಟ್ ಕೇಸ್ ಪಾಡ್ದಾಂದು ಮೀನು ಪತ್ತು ನಕಲಿನ ನಾಯಕರು ಸುಕೇಶ್ ಉಚ್ಚಿಲ ಪಂತೇರು. ಸೋಮೇಶ್ವರ ಉಚ್ಚಿಲ ಬಟ್ಟಪಾಡಿ ಕಡಲಬರಿಟ್ಟು ನಡಪಾಯಿನ ಸುದ್ದಿಕೂಟುಡು ಮೀನು ಪತ್ತು ನಕಲಿನ ನಾಯಕರು ಸುಕೇಶ್ ಉಚ್ಚಿಲ ಪಾತಿರ್ದು ಬಟ್ಟಪಾಡಿಡ ಅನಧಿಕೃತ ಗೆಸ್ಟ್ ಹೌಸ್ ಕಾಂಡ್ಲದೈ ನಾಶ ಬೊಕ ಊರುದ ಮೀನು ಪತ್ತು ನಕಲಿಗೆ ಆಪುನ ಅನ್ಯಾಯದ ಮಿತ್ತು ಹೈಕೋರ್ಟ್ ಕೇಸ್ ಪಾಡ್ದು ಪಂಡೇರು. ಕಡಲಬರಿಡ್ದು ಕೇರಳಗೂ ಸಂಪರ್ಕ ಮಲ್ಪುನ ಸೋಮೇಶ್ವರ ಪುರಸಭೆತ ಬಟ್ಟಪಾಡಿ ಪ್ರದೇಶಡು ಉಪುನ 19 ಎಕರೆ ಜಾಗಿನ ತಿರ್ಗಾಟ ಉದ್ಯಮ ಇಲಾಖೆಗೆ ಲೀಸ್ಗೆ ಪುರಸಭೆ ಕೊರ್ತುಂಡು. ಕರ್ನಾಟಕಡು ತಾಪನೆ ಆದುಪುನ ಬೊಂಬೈಗೆ ಸೇರಿನ ಕೃಷ್ಣ ಪ್ಯಾಲೇಸ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ಗೆ ಬೀಚ್ ತೂವಣಿಯರೆ ಎಂದು ಕೊರ್ತುಂಡು. ಪ್ರಕಾಶ್ ಶೆಟ್ಟಿ ಪನ್ಪನ ವ್ಯಕ್ತಿ ಲೀಸ್ ಕೊರ್ನ ದಾಖಲೆದ ಜೆರಾಕ್ಸ್ ಪ್ರತಿ 21 ತಾನೇ ಯಜಮಾನಿನಂಚ ವರ್ತನೆ ತೋಜಾದು ಅನಧಿಕೃತ ಕಟ್ಟೋಣ ಬೊಕ್ಕ ತಿರ್ಗಾಟದಗ್ಲೆನೆಲೆ ತೊಂದು ಬರ್ಪುನ ಕೆಲಸದ ಒಟ್ಟುಗು ಕಾಂಡ್ಲವನ ನಾಶ ಮಲ್ತದಿರಿಂದ ಆರು ದೂರಿಯರು. ಇಂಚಿಪ ತಾರಿಲೂಪುನ ಎತ್ತರಗೂ ಸೋಮೇಶ್ವರೊಡ್ದು ಉಚ್ಚಿಲ ಮುಟ್ಟ ಪೊಯ್ಯೆ ರಾಶಿನ ಪಾಡ್ದಿತ್ತಂಡು. ಪೊಯ್ಯೆ ಪಾಡ್ನವೇ CRZ ಕಾನೂನು ಮೀರಿದ ನಾವು ಊರ್ದ ಮೀನು ಪತ್ತನಕಲಿನ ಎಡ್ಡೆಪ್ಪು ರಕ್ಷಣೆ ಬೊಕ್ಕ ನೀರಿಡು ಬದುಕುನ ಜೀವಲಿನ ರಕ್ಷಣೆಗಾದ CRZ ಕಾನೂನು ಜಾರಿ ಮಲ್ತದಂಡು. ಒಂದು ಮಾತ ತಿರಿಪಾದ ನ್ಯಾಯಗಾದ ಹೈಕೋರ್ಟ್ಗೂ ಪೋತ ಅಂದ್ರೆ ಸುಕೇಶ್ ಉಚ್ಚಿಲ ಪಂಡೇರು. ಇವರಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಒಂದು 2 ಹುಡುಗರನ್ನ ಇಲ್ಲಿ ಕೂತ್ಕೊಳಿಸಿ ಟಿಕೆಟ್ ಕೊಟ್ಟು ಬಂದವ್ರನ್ನ ಬೋಟಲ್ಲಿ ಕಳಿಸುವುದು. ಅಲ್ಲಿ ಬೋಟಲ್ಲಿ ಕಳಿಸುವುದಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಕಾಂಡಾಲ್ ಮರ ಮ್ಯಾಂಗ್ರೋವ್ ಟ್ರೀಯನ್ನು ಕಡಿದಿದ್ದಾರೆ. ಮ್ಯಾಂಗ್ರೋವ್ ಟ್ರೀ ಕಡಿಯುವುದು ಶ್ರೀಗಂಧ ಕಡಿದದಕ್ಕಿಂತ ದೊಡ್ಡ ಅಪರಾಧ ಅಂತೇಳಿ ಬಾಂಬೆ ಹೈಕೋರ್ಟ್ ಕನ್ಸಿಡರ್ ಮಾಡಿದೆ. ಇದು ಸಂರಕ್ಷಿತ ಅರಣ್ಯ ವಲಯದಲ್ಲಿ ಬರ್ತದೆ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡಿಗೆ ಇಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಇಲ್ಲಿ ಅರಣ್ಯ ವಲಯ, ಸಂರಕ್ಷಿತ ಅರಣ್ಯ ವಲಯ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಹಾಕಬೇಕು. ಇಲ್ಲಿ ಇರುವಂತ ಒಂದು ಮನೆಯವರಿಗೆ ಏನಾದ್ರೂ, ಈ ಪ್ರಾಯದವರಿಗೆ ಏನಾದ್ರೂ ಆದ್ರೆ ರಾತ್ರಿ ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಆಂಬ್ಯುಲೆನ್ಸ್ ಬರುವ ವ್ಯವಸ್ಥೆ ಇಲ್ಲ, ಎಂತ ಇಲ್ಲ. ಎಷ್ಟು ನಾವು ಇದಕ್ಕೆ ಹೋರಾಟ ಮಾಡಿದ್ರು ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವರು ಹೇಳಿದಾಗ 600 ವರ್ಷದಿಂದ ನಾವು ಇಲ್ಲಿ ನೆಲೆಸಿರುವಂತಹ ಒಂದು ಮೀನುಗಾರರ ಸಮೂಹ, ನಮಗೆ ಯಾವುದೇ ನಮ್ಮ ಡೆವಲಪ್ಮೆಂಟ್ಗೆ ಯಾವುದೇ ಒತ್ತು ಯಾರು ಕೊಡ್ತಾ ಇಲ್ಲ. ಇದು ಕಳೆದ ಒಂದು 10 ವರ್ಷದಿಂದ ಈ ಅನ್ಯಾಯದ ವಿರುದ್ಧ ಹೋರಾಟ ನಡೆಯುತ್ತದೆ. ಹಾಗಿರುವಾಗ ಈ ಪ್ರದೇಶದವನ್ನು ಒಂದು ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಯಾವುದೇ ರೀತಿಯ ಈ ಕಾಂಡ್ಲ ಮರ ಎಲ್ಲಿ ಇದೆಯಾ ಆ ನದಿ ಪಕ್ಕದಲ್ಲಿ ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಕಾರ್ಯ ಅದು ಯಾವುದೇ ರೀತಿಯಲ್ಲಿ ಇದು ನೀವು ನವದೆಹಲಿಯಲ್ಲಿರುವಂತಹ ಇದಕ್ಕೆ ಹಸಿರು ವಲಯಕ್ಕೆ ಕೋರ್ಟಿಗೆ ಹೋದರೂ ಕೂಡ ಈ ಕೇಸು ಇದು ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮೀನುಗಾರ ಪರವಾಗಿ ಆಗ್ತದೆ. ಮೂರನೇದಾಗಿ
ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಸರ್ಕಾರ, ಸಂಬಂಧಪಟ್ಟ ಸ್ಥಳೀಯ ಏಜೆನ್ಸಿಗಳು ಅನಧಿಕೃತವಾದ ಲೈಸೆನ್ಸ್ ಕೊಟ್ಟಿದ್ದಾರೆ, ತಕ್ಷಣ ಸ್ಟಾಪ್ ಆಗಬೇಕು. ಮೀನು ಪತ್ತನಕಲ ನಾಯಕರು ರಾಮಚಂದ್ರ ಬೈಕಂಪಾಡಿ, ಬಟ್ಟಪ್ಪಾಡಿದ ರಂಜಿತ್ ಉಚ್ಚಿಲ, ಶಬೀರ್, ವಸಂತ ಉಚ್ಚಿಲ ಸುದ್ದಿಕೂಟುಡಿದ್ದೀರು. ಮಾರ್ಚ್ 26-27 ಕೂಡ್ಲದ ಕದ್ರ ಮೈದಾನೋಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಶಾಲೆ ಕಾಲೇಜ್ ಮಟ್ಟದ ಹ್ಯಾಂಡ್ಬಾಲ್ ಪಂತ ಆಚರಣೆ ಮಲ್ತುದಿನಂದು ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಗುರುಕಾರ್ಯರು ಆರ್ ಧನ್ರಾಜ್ ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಗುರುಕಾರ್ಯರು ಆರ್ ಧನ್ರಾಜ್ ಗುರುವಾರ ಕುಳ್ಳದ ಪತ್ರಿಕಾ ಭವನೋಡು ಸುದ್ದಿಕೂಟುಡು ಪಾತಿರ್ದು. ಮಾರ್ಚ್ 26-27 ಕದ್ರಿ ಮೈದಾನೋಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಶಾಲೆ ಬೊಕ್ಕ ಕಾಲೇಜ್ ಮಟ್ಟದ ಹ್ಯಾಂಡ್ಬಾಲ್ ಪಂತ ಆಚರಣೆ ಮಲ್ತುದಿನಂದು ಪಂಡಿರು. ಆಂಜನಕ್ಲ ಬೊಕ್ಕ ಪುಂಜನಕ್ಲ ಪಾಲ್ದಿತೊನ್ನ ಈ ಪಂತನು ಶಾಸಕರು ವೇದವ್ಯಾಸ ಕಾಮತ್ ಉದಿಪನ್ ಮಲ್ಪುವಿರು. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಉದ್ಯಮಿ ಪಮ್ಮಿ ಕೊಡಿಯಾಲ್ ಬೈಲ್ ಕಾರ್ಯಕ್ರಮಟ್ಟು ಪಾಲ್ದೆತುನ್ವಿರು. ಆಂಜಲಿನ ಎಣ್ಮಕೂಟ ಪುಂಜಲಿನ ಆಜಿಕೂಟ ಈ ಗೊಬ್ಬುದ ಕೂಟುಡು ಪಾಲ್ದೆತುನುಂದು ಆರ್ ಧನ್ರಾಜ್ ಪಂಡಿರು. ನಮ್ಮ 26 ಮತ್ತು 27ರಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಪೊಲೀಸ್ ಕಮಿಷನರು ಅವರು ಸಂಜೆಯ ಸಮಾರಂಭಕ್ಕೆ 27ರ ಸಂಜೆಯ ಸಮಾರಂಭಕ್ಕೆ ಬರಲಿದ್ದಾರೆ. ಹಾಗೆ ಸಾಹಿಬೀನ್ ಕಾಂಪ್ಲೆಕ್ಸ್ನ ವಿಜೇಂದ್ರ ಭಟ್ ಅವರು ಹಾಗೂ ಪಮ್ಮಿ ಜ್ಞಾನಪದ ಬಳಗದ ಅಧ್ಯಕ್ಷರಾದ ಪಮ್ಮಿ ಕೊಡಿಯಲ್ ಬೈಲು ಹಾಗೂ ಕಿರಣ್ ಪೈ ಅವರು 26ರಂದು ನಡೆಯುವ ಹ್ಯಾಂಡ್ಬಾಲ್ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜಿಲ್ಲಾ ತರಬೇತಿ ಕುರುಪನ ಮುಖೇಶ್ ಸುದ್ದಿಗೂಟುಡಿದ್ದೀರಿ. ಬೆಳ್ತಂಗಡಿ ತಾಲೂಕು ಕುವೇಟು ಗ್ರಾಮ ಪಂಚಾಯತ್ ಸುತ್ತದ ಗುರುವಾಯಿನ ಕೆರೆಟ್ ಮಾರ್ಚ್ 14 ರಡ್ಡ್ ಟನ್ನದಾತ ಮೀನು ಸೈಯರೆ ಖಾಸಗಿದಕ್ಲ ಬುಡುಪುನ ಗಲೀಜು ನೀರೇ ಕಾರಣ ವಿಷಪಾಡದನ ಅತ್ತಂದು ಕುಡ್ಲದ ಮೀನುಗಾರಿಕಾ ಮಹಾವಿದ್ಯಾಲಯ ನಡಪಾಯಿನ ಪರೀಕ್ಷೆಡ್ದು ನಿಘಂಟು ಆತದು. ಬೆಳ್ತಂಗಡಿ ತಾಲೂಕು ಕುವೇಟು ಗ್ರಾಮ ಪಂಚಾಯತ್ ಸುತ್ತದ ಗುರುವಾಯಿನ ಕೆರೆಟ್ ಮಾರ್ಚ್ 14 ಸಾರಗಟ್ಲೆ ಮೀನುಲು ಸೈಯರೆ ಖಾಸಗಿದಕ್ಲ ಬುಡುಪುನ ಗಲೀಜು ನೀರೇ ಕಾರಣ ಒರೊಡದೊರನೆ ವಿಷಪಾಡದನ ಅತ್ತಂದು ಕುಡ್ಲದ ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ನಡಪಾಯಿನ ಪರೀಕ್ಷೆಡ್ದು ಗೊತ್ತಾತಂಡು. ಕೆರೆಟ್ ಪಾಕ ಬಗೆತ ಮೀನುಲು ಆನೆಕಾಂಡೆ ಸೈತದು ಬರಿಕೆ ಒಂದುದಿತ್ತ ಬುಡಂದ 5 ದಿನ ಮೀನು ದೆಪ್ಪವನ ಕಾರ್ಯ ನಡೆತದು 2 ಟನ್ ಸೈತಿನ ಮೀನಿನ ರಾಶಿಯಾದಿತ್ತಂಡು. ಈ ಬಗೆಟ್ ಕೆದುತ್ತ ನೀರು ಮೀನು ಬೊಕ್ಕ ಮಣ್ಣನ್ನು ಕುಡ್ಲದ ಮೀನುಗಾರಿಕಾ ಕಾಲೇಜಿಗೆ ಪರೀಕ್ಷೆಗೆ ಕಡಪುಡಿದಿತ್ತನು. ಮಾತಾ ವರದಿಲು ತಾಲೂಕು ಆಡಳಿತದ ಕೈ ಸೇರ್ದು ಹಾಳಾಯಿನ ನೀರು ಕೆದಕು ಸೇರ್ನಿಡ್ದವರ ಮೀನುಲು ಸೈದಾಂದು ವರದಿಡ್ದು ನಿಘಂಟ ಆತಂಡು. ಉಳ್ಳಾಲ ಕ್ಷೇತ್ರದ ಕುಂಪಲ ಬಾಲಕೃಷ್ಣ ಮಂದಿರಡು ಮಾರ್ಚ್ 27 ಸೂರ್ಯೋದಯ ಹಿಡಿದು ಏಪ್ರಿಲ್ 3 ಸೂರ್ಯೋದಯ ಮುಟ್ಟ ಅಖಂಡ ಭಜನ ಸಪ್ತಾಹ ಆಟಣೆ ಮಲ್ತದ ಅಂದು ಕುಂಪಲ ಬಾಲಕೃಷ್ಣ ಮಂದಿರದ ಗುರ್ಕಾರ್ಯರು ಸತೀಶ್ ಕುಂಪಲ ಪಂತೇರು. ಉಳ್ಳಾಲ ವಲಯದ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಗುರ್ಕಾರ್ಯರು ಸತೀಶ್ ಕುಂಪಲ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟುಡು ಪಾತಿರ್ದು. ಕುಂಪಲ ಬಾಲಕೃಷ್ಣ ಮಂದಿರಡು ಮಾರ್ಚ್ 27 ಐತಾರ ಸೂರ್ಯೋದಯ ಹಿಡಿದು ಏಪ್ರಿಲ್ 3 ಐತಾರ ಸೂರ್ಯೋದಯ ಮುಟ್ಟ ಅಖಂಡ ಭಜನ ಸಪ್ತಾಹ ಆಟಣೆ ಮಲ್ತದ ಅಂದು ಪಂಡೇರು. ಏಪ್ರಿಲ್ 3 ಐತಾರ ಕಾಂಡೆ ಪತ್ತೆಡ್ದು ಶ್ರೀ ಬಾಲಕೃಷ್ಣ ದೇವರಿಗೆ ಸಾಮೂಹಿಕ ತುಳಸಿ ಅರ್ಚನೆ ಮಧ್ಯಾಹ್ನ ನಂದಾ ತುಡರ್ ಪೊತ್ತಾವನ ಇಂಚ ಬೇತೆ ಬೇತೆ ಕಾರ್ಯಕ್ರಮ ನಡಪ್ಪೆರೆ ಉಂಡು. ದಕ್ಷಿಣ ಕನ್ನಡ ಉಡಿಪು ಕಾಸರಗೋಡು ಇಂಚ 3 ಜಿಲ್ಲೆಡ್ದು ನೂದೆಡ್ಲ ಮಿಕ್ಕದು ಭಜನಾ ಮಂಡಳಿದಾಗ್ಲು ಪಾಲ್ದೆ ತೊನ್ವಿರೆಂದು ಸತೀಶ್ ಕುಂಪಲ ಪಂಡೇರು. ಈ ಒಂದು 25ನೇ ವರ್ಷದ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯ ಚಟುವಟಿಕೆ ಮಾಡುವುದರ ಮುಖಾಂತರ ಉಳ್ಳಾಲ ಭಾಗದಲ್ಲಿ ಎಲ್ಲರನ್ನ ಸಂಘಟನೆ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡುವ ಪ್ರಯತ್ನ ಮಾಡಿದ್ದೇವೆ. ನಾಡಿದ್ದು 27ನೇ ತಾರೀಕು 27ರಿಂದ 3ನೇ ತಾರೀಕಿನ ತನಕ ನಿರಂತರವಾಗಿ ನಾವು ಕಳೆದ ವರ್ಷ ಕಳೆದ 10-14 ವರ್ಷದಲ್ಲಿ ಏಕ ಭಜನೆಯನ್ನು ಮಾಡ್ತಾ ಇದ್ದೆವು. ಈ ಸಲ ಅಖಂಡ ಸಪ್ತಾಹ ಭಜನಾ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ 27ರಿಂದ ಬೆಳಿಗ್ಗೆ 6ವರೆಗೆ ಪ್ರಾರಂಭ ಆದರೆ 3ನೇ ತಾರೀಕು ಬೆಳಿಗ್ಗೆ ತನಕ ಪೂರ್ತಿ 7 ದಿನಗಳ ಈ ಭಜನಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಲಿಕ್ಕಿದ್ದೇವೆ. ಸುಮಾರು 100-112 ತಂಡಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದೇವೆ. ಒಂದು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕೂಡ ಜೋಡಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಮಂದಿರದಲ್ಲಿ ಕುಣಿತ ಭಜನೆ ಮತ್ತು ಭಜನಾ ಅಭ್ಯಾಸ ವರ್ಗವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅಖಂಡ ಭಜನಾ ಸಪ್ತಾಹ ಸಮಿತಿದ ಪದಾಧಿಕಾರಿಗಳು ಸುದ್ದಿಕೂಟುಡಿದ್ದೀರು. ಕುಡದ ಅಡ್ಯಾರ ಗ್ರಾಮ ಮೂಡಡ್ಯಾರ್ ಗುತ್ತು ಚಾವಡಿದ ಕಾಂತೇರಿ ಜುಮಾದಿ ದೈಯೂರಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದಲ್ಲಿ ಕೂಡ ಬುಧವಾರ ರಾತ್ರಿ ಕಟೀಲ್ ಮೇಳದ ಕೆಳೆದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡಪಾಯರು. ಕುಡ್ಲದ ಅಡ್ಯಾರ್ ಗ್ರಾಮ ಮೂಡಡ್ಯಾರ್ ಗುತ್ತದ ದೈವಲಿನ ಚಾವಡಿಡು ಬುಧವಾರ ಕಾಂತೇರಿ ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶ ನಡಪಾಯಿನ ಲೆಕ್ಕೊಡು ರಾತ್ರಿ ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತಿದ್ದೀರು. ಕಟೇನ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಾಗ್ಲು
ಗೊಬ್ಬನ ಆಟೋಡು ಊರ ಪರ ಊರ ಆಟದ ಅಭಿಮಾನಿಲು ಮೂಡಾಡಿಯರ ಗುತ್ತು ಕುಟುಂಬದಗಳು ಕಾಂತೇರಿ ಜುಮಾದಿ ಬಂಟ ದೈವೋಲೆಗೆ ಸಂಬಂಧಪಟ್ಟನ ಸರ್ವೇರ್ಲ ಪಾಲ್ದೆ ತಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಭಾಸ್ಕರ್ ರೈ ಮೂಡಾಡ್ಯಾರ ಗುತ್ತು ಗುರುಕಾರ್ಯರು ಪ್ರದೀಪ್ ಕುಮಾರ್ ಶೆಟ್ಟಿ ಕಾರ್ಯ ಗುರುಕಾರ್ಯರು ಮನೀಶ್ ರೈ ಪ್ರಧಾನ ಕಾರ್ಯಂತಿರು ಸೂರಜ್ ಶೆಟ್ಟಿ ಕೋಶಾಧಿಕಾರಿ ಕರುಣಾಕರ ಭಂಡಾರಿ ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ವಿಶ್ವನಾಥ ಶೆಟ್ಟಿ ಅಡ್ಯಾರ ಗುತ್ತು ಗುರುಕಾರ್ಯರ ಅಡ್ಯಾರ್ ಮಾಧವ ನಾಯಕ್ ಕಾರ್ಯ ಗುರುಕಾರ್ಯರು ಸುರೇಂದ್ರ ಬಿ ಕಂಬಳಿ ಕಾರ್ಯಂದಿರು ಪುರುಷೋತ್ತಮ ಕೆ ಭಂಡಾರಿ ಬೊಕ್ಕ ಸಮಿತಿದ ಮಾತ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತೊಂಡಿರು. ನಿಮ್ಮ ಜೊತೆಯಲ್ಲಿ ಪುರೋಹಿತರನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ರು. ಎಲ್ಲಿಯ ಪುರೋಹಿತರು? ಪುರೋಹಿತರಿಗೆ ವಂದಿಸಿಕೊಂಡಿದ್ದಾರೆ. ಯಾರಲ್ಲಿ 4 ಮಂದಿ ಪ್ರಾಯದ ಹೆಂಗಸರು ಹುಡುಗಿಯನ್ನು ಕರ್ಕೊಂಡು ಬನ್ನಿ. ಅದು ಪ್ರಾಯದ ಹೆಂಗಸರು ಯಾಕೆ ಪ್ರಾಯದ ಹೆಂಗಸರಂದ್ರೆ ಈಗಿನ ಈ ಹುಡುಗಿಯರಿಗೆಲ್ಲ ಸೀರೆ ಉಟ್ಟು ಗೊತ್ತಿಲ್ಲ. ಮತ್ತೆ ಈಗ ಗೋಣಿ ಚೀಲ ನಿನ್ನ ಮನೆಯಲ್ಲಿ ಫೆಡ್ಸನ್ ಶಾಸ್ತ್ರ. ಇದರಾಗಿ ಬಂದವ ಸಾಮಾನ್ಯವಾಗಿ ಭಾವಿಸಬೇಡ. ಯಕ್ಷರಾಜ ಪಿಂಗಳಾಕ್ಷ ಕೂತವರು ಅಲ್ಲಿಂದಲ್ಲಿಗೆ ಹೊರಗಿರಮ್ಮ. ಮತ್ತೆ ನೋಡ್ತಾ ಇದ್ದೇನೆ ಕೊಡ ಕೊಡ ರಕ್ತ ಇತ್ತೆ ಕುಡೂರ ಮುಖ್ಯಾಂಶಗಳು. ಜಾತ್ರೆಡು ಮುಸಲ್ಮಾನ ಬೇರದಕ್ಲೆಗ್ ಬೇರೆಗೂ ಅವಕಾಶ ಕೊರಂದೆ ಕೆಲವರು ಧರ್ಮೋಲಿನ ನಡುಟು ಗಂಡಿ ತೋರೊಂದಿಲ್ಲಿರು ಅಶಾಂತಿ ಪಗೆ ಸೃಷ್ಟಿ ಮಲ್ಪೆರೆ ಪಿದಾಡ್ದಿರು ಯುಟಿ ಖಾದರ್. ಗುರುವಾಯಿನ ಕೆರೆಟ್ ಮಾರ್ಚ್ 14 ರಡ್ಡು ಟನ್ನದಾತ ಮೀನು ಸಯ್ಯರೆ ಕಾಸಾಗಿದ್ದಕ್ಲು ಬುಡುಪುನ ಗಲೀಜು ನೀರೇ ಕಾರಣ ವಿಷಪಾಡದನ ಕುಡ್ಲ ಮೀನುಗಾರಿಕಾ ಕಾಲೇಜ್ ನಡಪಾಯಿನ ಪರೀಕ್ಷೆಡ್ದು ನಿಗಣ್. ಬಪ್ಪ ಬ್ಯಾರಿಗೆ ಶ್ರೀದೇವಿ ಒಲಿದಿನ ಬಪ್ಪನಾಡ ಕ್ಷೇತ್ರಡು ಮುಸ್ಲಿಂ ಬೇರದಕ್ಲಿಗೆ ಬಹಿಷ್ಕಾರ ವಿಚಾರ ನಿಜಕ್ಕುಲ ದೇವಿರ ಮೆಚ್ಚಿನ ಕೆಲಸ ಮಿಥುನ್ ರೈ. ಕುಡ್ಲದ ನವಭಾರತ ಸರ್ಕಲ್ಗೆ ಹೊಸ ಪುದರ್ 32 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜು ಮಲ್ತಿನ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ವೃತ್ತ ಲೋಕಾರ್ಪಣೆ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲಾತ ಸುದ್ದಿ ಬೊಕ್ಕ ಮನರಂಜನೆಗೆ ತೂ ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲು.
Thank you.